ನವಶಕ್ತಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮಲ್ಕೆ. ಎಸ್ ವೀಕ್ಷಕರು, ಇವತ್ತು ದಸರಾದ ಸಡಗರ ಕೂಡ ಹೌದು. ಎಲ್ಲೆಡೆ ಹುಲಿವೇಷ ಹಾಕಿರ್ಬೋದು, ಇತರ ವೇಷಗಳನ್ನು ಧರಿಸಿ ದಸರಾದ ಸಂಭ್ರಮವನ್ನು ಕೂಡ ಆಚರಣೆ ಮಾಡ್ತೇವೆ. ಅದರಲ್ಲೂ ಮಂಗಳೂರಂತೂ ವಿಭಿನ್ನವಾಗಿ ಆಚರಣೆ ಮಾಡುತ್ತೆ. ದಸರಾ ಅಂದ್ರೆ ಅದು ಮಂಗಳೂರಿನ ದಸರಾ. मेदिनी विश्व विनोदिनी नंदनुते गिरिवर विंध्य शिरोधिनी वासिनी विष्णु विलासिनी जिष्णुनुते भगवती केशुति कंठ कुटुंबिनी भूरि कृते जय जय हे महिषासुरमर्दिनी रम्य कपर्दिनी शैलसुते ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಕೊರೆವವಳೇ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಕೊರೆವವಳೇ. ದೇವಿ ಪೂಜೆಯ ಆಚರಣೆ ಭಾರತದ ಉದ್ದಗಲಕ್ಕೂ ವಿವಿಧ ರೂಪಗಳಲ್ಲಿ ವಿಧಗಳಲ್ಲಿ ಪೂಜಿಸುತ್ತಾರೆ. ಜಗನ್ಮಾತೆಯನ್ನ ನವ ವಿಧವಾಗಿ ಪೂಜಿಸುವುದು ಈ ನವರಾತ್ರಿಯ ವೈಶಿಷ್ಟ್ಯ. ನವರಾತ್ರಿಯ ಮೊದಲ 3 ದಿನ ದುರ್ಗೆಯನ್ನ ಪೂಜಿಸಲಾಗುತ್ತದೆ. ಅಸುರ ಶಕ್ತಿಯನ್ನ ದಮನಿಸುವ ಜೊತೆಗೆ ನಮ್ಮೊಳಗಿರುವ ಹುದುಗಿರುವ ದುಷ್ಟತೆ ಕ್ರೌರ್ಯಗಳ ಮೇಲೆ ವಿಜಯಿಸುವ ಕಾಲ. ನಂತರದ 3 ದಿನ ಲಕ್ಷ್ಮಿಯನ್ನ ಆರಾಧಿಸಲಾಗುತ್ತದೆ. ಈಕೆ ಜಗದ ಮಕ್ಕಳಿಗೆ ಸಂಪತ್ತು, ಮಮತೆ, ಸಮೃದ್ಧಿ ಧಾರೆ ಇರುವ ಪ್ರತೀಕವಾಗಿರುತ್ತಾಳೆ. ಮಹಾನವಮಿಯವರೆಗಿನ ನಂತರದ 3 ದಿನಗಳಲ್ಲಿ ವಿದ್ಯಾದಿ ದೇವತೆ ಸರಸ್ವತಿಯನ್ನ ಪೂಜಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ತಂದೆ ತಾಯಿ ಇನ್ನೇನು ಅಕ್ಷರ ಕಲಿಯಲು ಹೊರಟ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಿರ್ವಿಘ್ನವಾಗಿ ಸಾಗಲು ಸರಸ್ವತಿಯ ಸಾನ್ನಿಧ್ಯದಲ್ಲಿ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ. ರಕ್ಷಣೆಗೆ ದುರ್ಗೆ, ಸಮೃದ್ಧಿಗೆ ಲಕ್ಷ್ಮಿ, ಜ್ಞಾನಕ್ಕೆ ಸರಸ್ವತಿ. ಈ 3 ಅಂಶಗಳು ಸೇರಿ ಉತ್ಕಟಗೊಳ್ಳುವುದೇ ಆದಿಶಕ್ತಿ. ಮಹಾನವಮಿಯ ದಿನ ವಿಜಯ ಸಾಧಿಸಲು ನೆರವಾಗುವ ಸಲಕರಣೆಗಳ ಆಯುಧ ಪೂಜೆ ನಡೆಸಲಾಗುತ್ತದೆ. ಪ್ರತಿ ಆಯುಧ ಪೂಜೆಗಳಿಗೂ ನಿಗೂಢ ಶಕ್ತಿ ಇದೆ ಎನ್ನುವ ನಂಬಿಕೆಯೇ ಇದಕ್ಕೆ ಆಧಾರ. ತುಳುನಾಡಿನಲ್ಲಿ ನವರಾತ್ರಿಯ ಹಬ್ಬವನ್ನ ಮಾರ್ನಮಿ ಎಂದು ಆಚರಿಸುತ್ತಾರೆ. ಕೆಲವು ವಂಶಸ್ಥರು ಮನೆಗಳಲ್ಲಿಯೇ 9 ದಿನಗಳಲ್ಲಿ 1 ದಿನ ಅಥವಾ ಎಲ್ಲ 9 ದಿನಗಳಲ್ಲಿಯೂ ದೇವಿಯ ವಿಗ್ರಹವಿಟ್ಟು ಪೂಜಿಸುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷ ಅಣುಕು ಹುಲಿವೇಷ ಹಾಗೂ ಇತರ ವೇಷಗಳನ್ನ ಹಾಕಿಕೊಂಡು ಮನೆ ಮನೆಗೆ ಹೋಗುವ ಪದ್ಧತಿ. ಇದು ಆಗ ಸಂಗ್ರಹವಾದ ಹಣವನ್ನ ದೇವಿಗೆ ಸಮರ್ಪಿಸುವ ಸಂಪ್ರದಾಯ ಇದೆ. ದುಷ್ಟಶಕ್ತಿ ದಮನ, ಶಿಷ್ಟ ರಕ್ಷಣೆ ಸಾರುವ ಈ ನವರಾತ್ರಿ ದಸರಾ ಹಬ್ಬವನ್ನ ಜನತೆ ಇಂದು ಕೂಡ ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸುತ್ತಾರೆ. ಜೊತೆಗೆ ನಮ್ಮ ಸಂಸ್ಕೃತಿಯ ಪ್ರತೀಕವಾದ ದೇವಿ ಆರಾಧನೆಯನ್ನ ಉಳಿಸಿ ಬೆಳೆಸುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಮಧುರೆ ಮಧು ಕೈಟಭಗಂಜಿನಿ ಕೈಟಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ನವರಾತ್ರಿ ಇದು ದೇವಿಯನ್ನ ಆರಾಧಿಸುವ ಹಿಂದೂ ಧರ್ಮದ ಹಬ್ಬ. ಇದನ್ನ ಕರ್ನಾಟಕದಲ್ಲಿ ದಸರಾ ಎಂದು ಕರೆಯಲಾಗುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನ ದುರ್ಗಾ ಪೂಜೆ ಎಂದು ಆಚರಿಸಲಾಗುತ್ತದೆ. ನವರಾತ್ರಿ ಎಂದರೆ 9 ರಾತ್ರಿಗಳು. ದೇವಿಯ 9 ವಿಧದ ರೂಪಗಳನ್ನ ಆರಾಧಿಸಲಾಗುತ್ತದೆ. 9ನೆಯ ದಿನ ವಿಜಯದಶಮಿ.
ಈ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸಿ ಶಮಿಯನ್ನ ವಿಯೋಗ ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿ. ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯ ಮೆರವಣಿಗೆಯು ಮೈಸೂರಿನಲ್ಲಿ ನಡೆಯುತ್ತದೆ. ಮೈಸೂರು ದಸರಾ ಉತ್ಸವವು ಜಗತ್ಪ್ರಸಿದ್ಧಿಯನ್ನ ಪಡೆದಿದೆ. ಈ ಹಬ್ಬವು ಹಿಂದೂ ಪಂಚಾಂಗದ ಆಶ್ವಿಜ ಶುದ್ಧ ಪ್ರತಿಪಾದೆಯ ದಿನ ಆರಂಭವಾಗುತ್ತದೆ. ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ, ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆವವಳೇ, ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ, ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ. ನವರಾತ್ರಿಯ ವೈಶಿಷ್ಟ್ಯಗಳು. ವಿಜಯನಗರದ ಅರಸರು ಜೈತ್ರ ಯಾತ್ರೆಯಲ್ಲಿ ಗೆಲುವು ಪಡೆದು ಸಂಭ್ರಮದಿಂದ ನಡೆಸುವ ವಿಶಿಷ್ಟ ಹಬ್ಬ ಎಂದು ಇತಿಹಾಸದ ಉಲ್ಲೇಖ. ಪುರಾಣದ ಪ್ರಕಾರ ಜಗನ್ಮಾತೆ ರಾಕ್ಷಸರನ್ನ ಸಂಹಾರ ಮಾಡಲು ಒಂದೊಂದು ಅವತಾರವೆತ್ತಿ ರಾಕ್ಷಸರನ್ನ ಸಂಹರಿಸಿ ಲೋಕವನ್ನ ಕಾಪಾಡುತ್ತಾಳೆ. ನವರಾತ್ರಿಯ ಒಂದೊಂದು ದಿನವೂ ಬಹಳ ವಿಶೇಷವಾಗಿ ನಿಲ್ಲುತ್ತದೆ. 9 ದಿನಗಳ ಕಾಲ ಆದಿಶಕ್ತಿಯನ್ನ ನವವಿಧದಲ್ಲಿ ಪೂಜಿಸಲಾಗುತ್ತದೆ. ಮೊದಲ ದಿನ ಅಂದರೆ ಪಾಡ್ಯದ ದಿನ ಯೋಗ ನಿದ್ರಾ ದುರ್ಗಾ ಪೂಜಾ. ಎರಡನೇ ದಿನ ಅಂದರೆ ಬಿದಿಗೆ ದಿನ ದೇವಜಾತ ದುರ್ಗಾ ಪೂಜಾ. ಮೂರನೇ ದಿನ ತದಿಗೆ ಮಹಿಷಾಸುರ ಮರ್ದಿನಿ ದುರ್ಗಾ ಪೂಜಾ. ನಾಲ್ಕನೇ ದಿನ ಚತುರ್ದಶಿ ಶೈಲಜಾತ ದುರ್ಗಾ ಪೂಜಾ. ಐದನೇ ದಿನ ಪಂಚಮಿ ಧೂಮ್ರಹ ದುರ್ಗಾ ಪೂಜಾ. ಆರನೇ ದಿನ ಷಷ್ಠಿ ಚಂಡಮುಂಡಹ ದುರ್ಗಾ ಪೂಜಾ. ಏಳನೇ ದಿನ ಸಪ್ತಮಿ ರಕ್ತ ಬೀಜಹ ದುರ್ಗಾ ಪೂಜಾ. ಎಂಟನೇ ದಿನ ಅಷ್ಟಮಿ ನಿಶುಂಭೂಹ ದುರ್ಗಾ ಪೂಜಾ. ಹಾಗೂ 9ನೇ ದಿನ ಮಹಾನವಮಿ ಶುಂಭಹ ದುರ್ಗಾ ಪೂಜಾ. ಇದರಲ್ಲಿ 7ನೇ ದಿನ ಅಂದರೆ ಸಪ್ತಮಿಯಿಂದ ತ್ರಿದಿನ ದುರ್ಗಾ ಪೂಜಾ ಎಂದು ಮಾಡುತ್ತಾರೆ. ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಪೂಜೆ ಮಾಡಲಾಗುತ್ತದೆ. ನವರಾತ್ರಿಯಲ್ಲಿ ಸಪ್ತಮಿಗೆ ವಿಶೇಷ ಸ್ಥಾನವಿದೆ. ಸಪ್ತಮಿಯ ಮೂಲ ನಕ್ಷತ್ರದಂದು ಪುಸ್ತಕ, ಪವಿತ್ರ ಗ್ರಂಥಗಳನ್ನ, ಚಿನ್ನ, ಬೆಳ್ಳಿ ಪೂಜೆಗಿಡಲಾಗುತ್ತದೆ. ಹಾಗೂ ನವಮಿಯಂದು ಆಯುಧಗಳನ್ನ ಪೂಜಿಸಲಾಗುತ್ತದೆ. ಅಂದೇ ಪುಸ್ತಕಗಳನ್ನಿಟ್ಟು ಪೂಜಿಸಲಾಗುತ್ತದೆ. ಇದಕ್ಕೆ ಸರಸ್ವತಿ ಪೂಜೆ ಎಂದು ಕರೆಯುತ್ತಾರೆ. ಮುತ್ತಿನ ಪದಕ ಹಾರ ಮೋಹನ ಸರ ಉತ್ತಮಾಂಗದ ಅಲಂಕಾರ ಜ್ಯೋತ್ಯಾಗಿ ಇಟ್ಟ ಪಂಜರ ದೋಲೆ ವೈಯಾರ ರತ್ನ ಕಂಕಣ ದುಂಗುರ ತೆತ್ತಿಸ ಕೋಟಿ ದೇವತೆಗಳ ಪೊಗಳುತ ಸತ್ತಿಗೆ ಚಾಮರವೆತ್ತಿ ಪಿಡಿಯುತ್ತಿರ ಸುತ್ತಲೂ ಆಡುವ ನರ್ತನ ಸಂದಣಿ ಎತ್ತ ನುಡಿದರ ತತ್ತೈವಾದ್ಯ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರಿ. ಕೊಳೆವ ವಸನ ಕಂಚುಕ ಕಸ್ತೂರಿ ತಿಲಕ ಥಳಿಪ ಮೂಗುತಿ ನಾಸಿಕ ತಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಸುಕ ಸಲೆಭುಜ ಕೀರ್ತಿ ಪಾಟಿಕ ಇಳೆಯೊಳು ಮಧುರ ಪುರದೊಳು ವಾಸಳೆ ಅಳಿಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮತಿಯ ನಿವಗಿರಿಕರ ಶೋಭಿತೆ ಪರಮ ಮಂಗಳಹೇ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ರಮೆಯ ರಸನ ಪದ ಕಮಲ ಮಧುಪೆ ನಿತ್ಯ ಅಮರ ವಂದಿತೆ ಗಜ ಗಮನೆ ಭವಾನಿ ಭವಾನಿ
ಭವಾನಿ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ. ನವರಾತ್ರಿಯ ಕುರಿತು ಪುರಾಣಗಳಲ್ಲಿ ಹಲವು ಉಲ್ಲೇಖಗಳಿವೆ, ಹಲವು ಕಥೆಗಳಿವೆ. ನವರಾತ್ರಿಯಲ್ಲಿ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿಯು ಮಹಿಷಾಸುರ ಮರ್ದಿನಿಯಾಗಿ ಮಹಿಷಾಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಿದಳು. ನವರಾತ್ರಿ ಎಂದರೆ 9 ದಿನಗಳಿಗೆ ಸೀಮಿತವಾಗಿದ್ದರೂ 10ನೇ ದಿನ ವಿಜಯದಶಮಿ. ಮಹಾದುರ್ಗೆ ರಾಕ್ಷಸನನ್ನ ಸಂಹರಿಸಿ ವಿಜಯವನ್ನ ಸಾಧಿಸಿದ ದಿನ. ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನನ್ನ ಸಂಹಾರ ಮಾಡಿದನು. ಅಂದು ವಿಜಯದಶಮಿಯ ದಿನ ಎಂಬ ನಂಬಿಕೆ ಇದೆ. ಮಹಿಷಾಸುರನನ್ನ ವಧಿಸಿದ ದಿನವೇ ವಿಜಯದಶಮಿ. ಉತ್ತರ ಭಾರತದಲ್ಲಿ ದಸರಾ ಸಂಭ್ರಮದ 10 ದಿನಗಳು ರಾಮಲೀಲಾ ನಡೆಯುತ್ತದೆ. ರಾಮಾಯಣದ ವಿವಿಧ ಘಟನೆಗಳನ್ನ ನಾಟಕದ ಮೂಲಕ ಜನರಿಗೆ ತಿಳಿಸುತ್ತಾರೆ. 10ನೆಯ ದಿನ ರಾವಣ ಪ್ರಕೃತಿಯನ್ನ ಸುಡಲಾಗುತ್ತದೆ. ದಶಮಿಯಂದು ರಾವಣನ ಮೇಲೆ ಶ್ರೀರಾಮ ವಿಜಯ ಸಾಧಿಸಿದ್ದಾನೆನ್ನಲಾಗಿದೆ. ಕರ್ನಾಟಕದಲ್ಲಿ ದಸರಾವನ್ನ ನಾಡ ಹಬ್ಬವಾಗಿ ಆಚರಿಸಲಾಗುತ್ತದೆ. ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿಯನ್ನ ಬಂಗಾರದ ಪಲ್ಲಕ್ಕಿಯಲ್ಲಿ ಕೂರಿಸಿ ಸಕಲ ಸರಕಾರಿ ಹಾಗೂ ರಾಜ ಮರ್ಯಾದೆಯ ಮೂಲಕ ತಾಯಿಯನ್ನ ಪೂಜಿಸಲಾಗುತ್ತದೆ. ನೋಡುವ ನೋಡುವ ಕೊಲ್ಲೂರ, ಮೂಕಾಂಬೆ ನೆಲೆಸಿರುವ ಸಿರಿಯೂರ. ನೋಡುವ ನೋಡುವ ಕೊಲ್ಲೂರ. ಮೂಡಣದ ಬಾಗಿಲಲ್ಲಿ ನೇಸರನು ಬಂದಾಗ ತಾಯಿಗೆ ಹಾಡೋಣ ಸುಪ್ರಭಾತ. ಮೂಡಣದ ಬಾಗಿಲಲ್ಲಿ ನೇಸರನು ಬಂದಾಗ ತಾಯಿಗೆ ಹಾಡೋಣ ಸುಪ್ರಭಾತ. ಹಾಲು ಮೊಸರು ತುಪ್ಪ ಸವಿಜೇನು ಬಾಳೆ ಬೆಲ್ಲ, ಹಾಲು ಮೊಸರು ತುಪ್ಪ ಸವಿಜೇನು ಬಾಳೆ ಬೆಲ್ಲ. ತಾಯಿಗೆ ನೀಡುವುದೇ ಅಭಿಷೇಕ, ತಾಯಿಗೆ ನೀಡುವುದೇ ಅಭಿಷೇಕ. ಮೂಕಾಂಬಿಕೆ ಸನ್ನಿಧಿಯೇ ಸ್ವರ್ಗಲೋಕ. ನೋಡುವ ನೋಡುವ ಕೊಲ್ಲೂರ, ಮೂಕಾಂಬೆ ನೆಲೆಸಿರುವ ಸಿರಿಯೂರ. ನೋಡುವ ನೋಡುವ ಕೊಲ್ಲೂರ. ನವಶಕ್ತಿ ವೈಭವದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ನವಶಕ್ತಿ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಂಹದ ಮೇಲೇರಿ ಕುಳಿತ ದುರ್ಗಾಂಬಿಕೆ ಚಂದ, ಸಿಂಹದ ಮೇಲೇರಿ ಕುಳಿತ ದುರ್ಗಾಂಬಿಕೆ ಚಂದ. ನೋಡಿದ ಕಣ್ಗಳಿಗೆ ಆಹಾ ಎಂಥ ಆನಂದ, ನೋಡಿದ ಕಣ್ಗಳಿಗೆ ಆಹಾ ಎಂಥ ಆನಂದ. ಸಿಂಹದ ಮೇಲೇರಿ ಕುಳಿತ ದುರ್ಗಾಂಬಿಕೆ ಚಂದ, ಸಿಂಹದ ಮೇಲೇರಿ ಕುಳಿತ ದುರ್ಗಾಂಬಿಕೆ ಚಂದ.
ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸ ಮಾಡುವಾಗ ತಮ್ಮ ಆಯುಧಗಳನ್ನ ಬನ್ನಿ ಮರದಲ್ಲಿ ಮುಚ್ಚಿಟ್ಟಿದ್ದರು. ದಶಮಿಯ ದಿನಕ್ಕೆ ಅಜ್ಞಾತವಾಸ ಮುಗಿದು ಅವರು ಬನ್ನಿ ಮರದಿಂದ ತಮ್ಮ ಆಯುಧಗಳನ್ನ ವಾಪಸ್ ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನ ಸೋಲಿಸಿ ವಿಜಯ ಸಾಧಿಸಿದರು ಎಂದು ಹೇಳುತ್ತಾರೆ. ಹೀಗಾಗಿ ಈ ದಶಮಿಯನ್ನ ವಿಜಯದಶಮಿ ಎಂದು ಕರೆಯುತ್ತಾರೆ. ಆದ್ದರಿಂದ ಇವರೆಲ್ಲರ ವಿಜಯದ ಸಂಕೇತವಾಗಿ ಈ ದಿನವನ್ನ ವಿಜಯದಶಮಿ ಎಂದು ಆಚರಿಸುವುದು ಸಂಪ್ರದಾಯ. ಪಟ್ಟೆ ಪಿತಾಂಬರವ ಉಟ್ಟು ಮಲ್ಲಿಗೆ ಮುಡಿದೋಳೆ, ಕುಂಕುಮದ ಬೊಟ್ಟು ಸಿಂಧೂರ ತಿಲಕವ ಇಟ್ಟೋಳೆ, ಕುಂಕುಮದ ಬೊಟ್ಟು ಸಿಂಧೂರ ತಿಲಕವ ಇಟ್ಟೋಳೆ. ಬಂಗಾರದಾಭರಣ ಸಿಂಗಾರಿ ದುರ್ಗೆಯ ಅಲಂಕಾರ, ಬಂಗಾರದಾಭರಣ ಸಿಂಗಾರಿ ದುರ್ಗೆಯ ಅಲಂಕಾರ. ಕಮಲನಯನ ವದನೆ ತಾಯಿ ತೋರು ಮಮಕಾರ, ಕಮಲನಯನ ವದನೆ ತಾಯಿ ತೋರು ಮಮಕಾರ. ಸಿಂಹದ ಮೇಲೇರಿ ಕುಳಿತ ದುರ್ಗಾಂಬಿಕೆ ಚಂದ, ನೋಡಿದ ಕಣ್ಗಳಿಗೆ ಆಹಾ ಎಂಥ ಆನಂದ. ದೇವಿಯ ಗುಣಗಾನ ಭಕ್ತರ ಮುಕ್ತಿಗೆ ಸೋಪಾನ, ದೇವಿಯ ಗುಣಗಾನ ಭಕ್ತರ ಮುಕ್ತಿಗೆ ಸೋಪಾನ. ಭಕ್ತಿಗೆ ವರದಾನ ನೀಡುತ್ತ ಕೊಡುವಳು ಸಮಾಧಾನ, ಭಕ್ತಿಗೆ ವರದಾನ ನೀಡುತ್ತ ಕೊಡುವಳು ಸಮಾಧಾನ. ಸ್ಮರಣೆ ಮಾತ್ರದಲ್ಲೇ ಭಾಗ್ಯದ ಬಾಗಿಲ ತೆರೆಯುವಳು, ಸ್ಮರಣೆ ಮಾತ್ರದಲ್ಲೇ ಭಾಗ್ಯದ ಬಾಗಿಲ ತೆರೆಯುವಳು. ಸಾಧು ಸಜ್ಜನರಿಗೆ ಬಾಳ ಬೆಳಕನ್ನು ನೀಡುವಳು, ಸಾಧು ಸಜ್ಜನರಿಗೆ ಬಾಳ ಬೆಳಕನ್ನು ನೀಡುವಳು. ಸಿಂಹದ ಮೇಲೇರಿ ಕುಳಿತ ದುರ್ಗಾಂಬಿಕೆ ಚಂದ, ನೋಡಿದ ಕಣ್ಗಳಿಗೆ ಆಹಾ ಎಂಥ ಆನಂದ. ಬಪ್ಪಗೆ ಒಲಿದಿಹಳು ದೇವಿ ಕನಸಲಿ ಹರಸಿದಳು, ಬಪ್ಪಗೆ ಒಲಿದಿಹಳು ದೇವಿ ಕನಸಲಿ ಹರಸಿದಳು. ಮೂಲಿಕಪುರದಾಲಯದಿ ದೇವಿ ನಗುತ್ತಲಿ ಕುಳಿತಿಹಳು, ಮೂಲಿಕಪುರದಾಲಯದಿ ದೇವಿ ನಗುತ್ತಲಿ ಕುಳಿತಿಹಳು. ಹರಿಯ ನಯನದಿಂದ ಸುರಿದ ಜಲದುರ್ಗೆಯ ಅಂದ, ಹರಿಯ ನಯನದಿಂದ ಸುರಿದ ಜಲದುರ್ಗೆಯ ಅಂದ. ಶರಣರ ಸಲಹುತ ನೀಡುವಳು ಪ್ರೀತಿಯ ಮಕರಂದ, ಶರಣರ ಸಲಹುತ ನೀಡುವಳು ಪ್ರೀತಿಯ ಮಕರಂದ. ಸಿಂಹದ ಮೇಲೇರಿ ಕುಳಿತ ದುರ್ಗಾಂಬಿಕೆ ಚಂದ, ನೋಡಿದ ಕಣ್ಗಳಿಗೆ ಆಹಾ ಎಂಥ ಆನಂದ, ನೋಡಿದ ಕಣ್ಗಳಿಗೆ ಆಹಾ. ಪುರಾಣವೊಂದರ ಪ್ರಕಾರ ಬ್ರಹ್ಮನ ವರಬಲದಿಂದ ಮದೋನ್ನತನಾಗಿದ್ದ ಮಹಿಷಾಸುರನ ಸಂಹಾರ ಮಾಡಲು ದೇವತೆಗಳೆಲ್ಲ ತಮ್ಮ ಶರೀರದ ಒಂದೊಂದು ಅಂಶವನ್ನ ತೆಗೆದು ಆದಿಶಕ್ತಿಯನ್ನ ಸೃಷ್ಟಿ ಮಾಡಿ ಮಹಿಷನ ಮೇಲೆ ಯುದ್ಧಕ್ಕೆ ಕಳುಹಿಸಿ ಅವನನ್ನ ಸಂಹಾರ ಮಾಡಲು ನೆರವಾಗುತ್ತಾರೆ. 10 ದಿನಗಳಲ್ಲಿ ಸಪ್ತ ಮಾತೃಕೆಯರ ನೆರವಿನಿಂದ ಮಹಿಷನನ್ನ ಶಕ್ತಿ ಮತ್ತು ಯುಶಕ್ತಿಯಿಂದ ಕೊಲ್ಲುತ್ತಾಳೆ. ಆದುದರಿಂದಲೇ 10ನೆಯ ದಿನ ವಿಜಯದಶಮಿಯನ್ನ ಆಚರಿಸುವುದು ರೂಢಿಯಾಗಿದೆ. ಶ್ರೀರಾಮನು ರಾವಣನ ಮೇಲೆ ಯುದ್ಧ ಮಾಡುವ ಮುನ್ನ ದುರ್ಗಿಯನ್ನ ಪೂಜಿಸಿ ವರ ಪಡೆದನೆಂಬ ಕಥೆ ಇದೆ. ದುಷ್ಟಶಕ್ತಿ ರಾವಣನ ಮೇಲೆ ಶ್ರೀರಾಮನ ಜಯದ ಸಂಕೇತವಾಗಿ ನವರಾತ್ರಿಯನ್ನ ಆಚರಿಸುವರು. ಪಾಂಡವರು ಕೌರವರ ಮೇಲೆ ವಿಜಯ ಸಾಧಿಸಿದ ದಿನವೂ ಇದೆಂದು ಹೇಳಲಾಗುತ್ತದೆ. ಕರ್ನಾಟಕದಲ್ಲಿ ವಿಜಯನಗರ ಸಂಸ್ಥಾನದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಸಿಕ್ಕಿದರೆ, ಮೈಸೂರು ಸಂಸ್ಥಾನದಲ್ಲಿ ಒಡೆಯರ ಕಾಲದಲ್ಲಿ ಮನೆ ಮನೆಗಳಲ್ಲೂ ಪ್ರಚಲಿತವಾಗಿತ್ತು.
ಶುಕ್ಲ ಪಕ್ಷದಲ್ಲಿ ಪ್ರಥಮ ತಿಥಿಯಿಂದ ದಶಮಿವರೆಗೆ ದಿನನಿತ್ಯ ಪೂಜಾ ಪುನಸ್ಕಾರ ಸಂತರ್ಪಣೆ ಹಬ್ಬದ ವಾತಾವರಣವನ್ನ ಕಾಣಬಹುದು. ಈ ಕಾಲವು ಎಲ್ಲ ದೇವತೆಗಳ ಉಪಾಸನೆಗಳಿಗೆ ಶ್ರೇಷ್ಠವಾಗಿದ್ದರೂ ಶಕ್ತಿ ದೇವತೆಯನ್ನ ಪ್ರಸನ್ನಗೊಳಿಸುವ ಕಾಲವಾಗಿದೆ. ಈ ಸಮಯದಲ್ಲಿ ವಿವಾಹ, ಉಪನಯನ ಇತ್ಯಾದಿ ಶುಭ ಕರ್ಮಗಳಿಗೆ ತಿಥಿ, ವಾರ, ನಕ್ಷತ್ರ ಮುಂತಾದವುಗಳನ್ನ ಗಮನಿಸುವ ಅಗತ್ಯವಿಲ್ಲವೆಂದು ಭಾವಿಸಲಾಗುತ್ತದೆ. ಏಕೆಂದರೆ ಈ 10 ದಿನಗಳಲ್ಲಿ ಯಾವ ಕೆಲಸವನ್ನ ಮಾಡಿದರೂ ಯಶಸ್ಸು ದೊರಕಬಹುದೆಂಬ ನಂಬಿಕೆ ಇದೆ. ಇದಲ್ಲದೆ ವರ್ಷದಲ್ಲಿ ಆಚರಿಸಲಾಗದ ಯಾವುದೇ ವ್ರತ ಹಬ್ಬಗಳನ್ನ ಈ ಸಮಯದಲ್ಲಿ ಆಚರಿಸುವರು. ಈ ದಿನಗಳಲ್ಲಿ ಶುದ್ಧ ಪ್ರಕೃತಿ ಮಾತೆಯನ್ನ ಮೊದಲ 3 ದಿನಗಳು ಲಕ್ಷ್ಮಿ ಎಂದು, ನಂತರದ 3 ದಿನಗಳಲ್ಲಿ ಸರಸ್ವತಿ ಎಂದು ಮತ್ತು ಕಡೆಯ 3 ದಿನಗಳಲ್ಲಿ ಗೌರಿ ಅಥವಾ ದುರ್ಗಿ ಎಂದು ಆರಾಧಿಸುವರು. ಪ್ರಥಮ ತಿಥಿಯಂದು ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನ ಮಾಡಿ ಕಲಶ ಸ್ಥಾಪನೆ ಮಾಡಿ ಷೋಡಶಾಂಗ ಪೂಜೆಯನ್ನ ದೇವಿಗೆ ಅರ್ಪಿಸುವರು. ಬಲಿ ಕೊಡುವುದರ ಸಂಕೇತವಾಗಿ ಉದ್ದಿನ ಅನ್ನ ಅಥವಾ ಬೂದು ಕುಂಬಳಕಾಯಿಯನ್ನ ಮೊದಲನೆಯ ದಿನ ಅಥವಾ ಕೊನೆಯ ದಿನದಂದು ಅರ್ಪಿಸುವರು. ಈ ಸಮಯದಲ್ಲಿ ಚಂಡಿ, ಸಪ್ತಶತಿ, ನಾರಾಯಣ ಹೃದಯ ಪಾಠ, ಲಕ್ಷ್ಮೀ ಹೃದಯ ಪಾಠ, ಲಲಿತ ಶಾಸ್ತ್ರನಾಮಯುಕ್ತ ಕುಂಕುಮಾರ್ಚನೆಯನ್ನ ಮಾಡುವ ಪದ್ಧತಿ ಇದೆ. 2 ವರ್ಷದಿಂದ 10 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಕುಮಾರಿಯರೆಂದು ಪೂಜಿಸುವ ಸಂಪ್ರದಾಯವೂ ಇದೆ. ಇದೇ ಹಬ್ಬವನ್ನ ಭಾರತದ ಉತ್ತರ ಭಾಗಗಳಲ್ಲಿ ದಸರಾವಾಗಿಯೂ ದುರ್ಗಾ ಪೂಜೆಯಾಗಿಯೂ ಆಚರಿಸುತ್ತಾರೆ. 9 ದಿನಗಳ ಈ ಹಬ್ಬಕ್ಕೆ ನವರಾತ್ರಿ ಎಂಬ ಹೆಸರು ಇರುವುದು. ಆಯುಧ ಪೂಜೆ, ವಿಜಯದಶಮಿಯನ್ನೊಳಗೊಂಡ ಹಲವು ದಿನಗಳ ಹಬ್ಬದಾಚರಣೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಬಂಗಾಳದಲ್ಲಿ ಈ ಸಮಯದಲ್ಲಿ ದುರ್ಗಿಯ ಪೂಜೆ ಬಹಳ ವಿಜೃಂಭಣೆಯಿಂದ ನಡೆಯುವುದು. ಆ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ ವಿಪರೀತವಾದ ಜನಸಂದಣಿ ಸೇರುವುದು. ಸಾರ್ವಜನಿಕವಾಗಿ ದೇವಿ ಪೂಜೆಯನ್ನ ನಡೆಸುವ ಪರಿಪಾಠವೂ ಇದೆ. ಸಿಂಹದ ಮೇಲೆ ಕುಳಿತು ವಿವಿಧ ಬಗೆಯ ಆಯುಧಗಳನ್ನ ಹಿಡಿದಿರುವ ದೇವಿಯು ದೊಡ್ಡ ಮೂರ್ತಿಯನ್ನ ಇರಿಸಿ ಬೆಳಿಗ್ಗೆ ಸಂಜೆಗಳಲ್ಲಿ ಪೂಜೆ ಭಜನೆಗಳನ್ನ ಅರ್ಪಿಸುವರು. 9 ದಿನಗಳು 9 ರೂಪದಲ್ಲಿ ದೇವಿಯನ್ನ ಆರಾಧಿಸುವರು. ಅವು ಯಾವುವು ಎಂದರೆ ದುರ್ಗಾ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಾಂತ, ಕುಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧದಾತ್ರಿ. ಓಂಕಾರ ರೂಪಿಣಿ, ಓಂಕಾರಕಾರಿಣಿ, ಓಂ ಸಿಂಹವಾಹಿನಿ, ಓಂ ಚಕ್ರಶಂಕಿನಿ, ಓಂ ಭವತಾರಿಣಿ, ಓಂ ಮಹಾಮಾಲಿನಿ, ಓಂ ದುರ್ಗಾ ಪರಮೇಶ್ವರಿ, ಜಗದೀಶ್ವರಿ, ಶಿವಶಂಕರಿ, ಮಾಹೇಶ್ವರಿ, ಮಹದೇಶ್ವರಿ, ಇಳಿದು ಬಾ ಇಳಿದು ಬಾ, ದರ್ಶನವ ನೀ ನೀಡು ಬಾ, ದುರ್ಗಾ ಪರಮೇಶ್ವರಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ದುರ್ಗಾ ಪರಮೇಶ್ವರಿ. ಓಂಕಾರ ರೂಪಿಣಿ, ಓಂಕಾರಕಾರಿಣಿ, ಓಂ ಸಿಂಹವಾಹಿನಿ, ಓಂ ಚಕ್ರಶಂಕಿನಿ, ಓಂ ಭವತಾರಿಣಿ, ಓಂ ಮಹಾಮಾಲಿನಿ, ಓಂ ದುರ್ಗಾ ಪರಮೇಶ್ವರಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ದುರ್ಗಾ ಪರಮೇಶ್ವರಿ. ಸೂರ್ಯನ ಕಾಂತಿ ಆಲಯವ ಬೆಳಗಿಹುದು, ಸುಪ್ರಭಾತದ ಧ್ವನಿಯು ಹಕ್ಕಿಗಳು ಮಾಡಿಹುದು.
ಸೂರ್ಯನ ಕಾಂತಿ ಆಲಯವ ಬೆಳಗಿಹುದು, ಸುಪ್ರಭಾತದ ಧ್ವನಿಯು ಹಕ್ಕಿಗಳು ಮಾಡಿಹುದು. ಈ ಭೂಮಿಯ ಹಸಿರು ಹೇಳುತ್ತಿದೆ ನಿನ್ನ ಹೆಸರು, ಈ ಭೂಮಿಯ ಹಸಿರು ಹೇಳುತ್ತಿದೆ ನಿನ್ನ ಹೆಸರು. ದುರ್ಗಾಂಬಿಕೆ ದೇವಿ ಜಗದಂಬಿಕೆ, ದುರ್ಗಾಂಬಿಕೆ ದೇವಿ ಜಗದಂಬಿಕೆ ಎಂದು ಭಕ್ತರು ಕಾದಿಹರು ನಿನ್ನ ಸೇವೆಗೆ, ಭಕ್ತರು ಕಾದಿಹರು ನಿನ್ನ ಸೇವೆಗೆ. ಓಂಕಾರ ರೂಪಿಣಿ ಓಂಕಾರಕಾರಿಣಿ ಓಂ ಸಿಂಹವಾಹಿನಿ ಓಂ ಚಕ್ರಶಂಕಿನಿ ಓಂ ಭವತಾರಿಣಿ ಓಂ ಮಹಾಮಾಲಿನಿ ಓಂ ದುರ್ಗಾ ಪರಮೇಶ್ವರಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ದುರ್ಗಾ ಪರಮೇಶ್ವರಿ. ವೇದಗಳು ಮಂತ್ರಗಳು ಸುಸ್ವರದಿ ಹೊಮ್ಮಿಹುದು, ವಾದ್ಯಗಳು ಗಂಟೆಗಳು ನಾದಗಳ ಚಿಮ್ಮಿಹುದು. ವೇದಗಳು ಮಂತ್ರಗಳು ಸುಸ್ವರದಿ ಹೊಮ್ಮಿಹುದು, ವಾದ್ಯಗಳು ಗಂಟೆಗಳು ನಾದಗಳ ಚಿಮ್ಮಿಹುದು. ಭಕ್ತರಾದ ಮನೆಯಲ್ಲಿ ದುರ್ಗಾಂಬೆ ನೆಲೆಸಿರಲು, ಭಕ್ತರಾದ ಮನೆಯಲ್ಲಿ ದುರ್ಗಾಂಬೆ ನೆಲೆಸಿರಲು. ಅಣು ಅಣುವು ಜಪಿಸುತ್ತಿದೆ ದುರ್ಗಾಂಬಿಕೆ, ನಿನ್ನ ಸ್ತುತಿಯ ಮಾಡುತ್ತಿದೆ ಜಗದಂಬಿಕೆ. ನೀ ಬಂದು ಹರಸೆಂದು ದರ್ಶನವ ನೀಡೆಂದು ಭಕ್ತ ಜನ ಮಾಡುವರು ನಿನ್ನಲಿ ಅರಿಕೆ. ಓಂಕಾರ ರೂಪಿಣಿ ಓಂಕಾರಕಾರಿಣಿ ಓಂ ಸಿಂಹವಾಹಿನಿ ಓಂ ಚಕ್ರಶಂಕಿನಿ ಓಂ ಭವತಾರಿಣಿ ಓಂ ಮಹಾಮಾಲಿನಿ ಓಂ. ಎಸ್ ವೀಕ್ಷಕರೇ, ನವಶಕ್ತಿ ವೈಭವದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಲ್ಲೂ ಹೋಗ್ಬೇಡ. ವಿರಾಮದ ಬಳಿಕ ಮತ್ತೆ ನವಶಕ್ತಿ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ, ನಿನ್ನಯ ಸೇವೆಯನ್ನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡು ತಾಯೆ ನನಗೆ. ದಾರಿಕಾಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ, ನಿನ್ನಯ ಸೇವೆಯನ್ನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡು ತಾಯೆ ನನಗೆ, ಭಾಗ್ಯವನ್ನು ಕೊಡು ತಾಯೆ ನನಗೆ. ಅರಸಿನ ಕುಂಕುಮವಾಗಿ ನಿನ್ನ ಹಣೆಯ ತಿಲಕದಲ್ಲಿ ಬೆಳಗಬೇಕೆಂಬುದೇ ಇಚ್ಛೆ, ನಿನ ಕೊರಳ ಸ್ವರ್ಣದ ಆಭರಣ ಪದಕದಲ್ಲಿ ನಾನಾಗುವೆ ಹಸಿರು ಪಚ್ಚೆ. ಅರಸಿನ ಕುಂಕುಮವಾಗಿ ನಿನ್ನ ಹಣೆಯ ತಿಲಕದಲ್ಲಿ ಬೆಳಗಬೇಕೆಂಬುದೇ ಇಚ್ಛೆ, ನಿನ ಕೊರಳ ಸ್ವರ್ಣದ ಆಭರಣ ಪದಕದಲ್ಲಿ ನಾನಾಗುವೆ ಹಸಿರು ಪಚ್ಚೆ. ನಿನ ಚರಣ ಸ್ಪರ್ಶದ ವಾಂಚೆ ಭಾಗ್ಯವನ್ನು ಕೊಡು ತಾಯೆ ನನಗೆ,
ದಾರಿಕಾಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ, ನಿನ್ನಯ ಸೇವೆಯನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡುತ್ತಾಯೆ ನನಗೆ, ಭಾಗ್ಯವನ್ನು ಕೊಡುತ್ತಾಯೆ ನನಗೆ. ಅಭಿಷೇಕ ಜಲವಾಗಿ ಪದ ತೊಳೆವ ನದಿಯಾಗಿ ನಿನ್ನ ತೀರ್ಥವಾಗುವ ಬಯಕೆ, ಹೂವಲ್ಲದಿದ್ದರೂ ನಾರಾಗಿ ನಿನ್ನ ಕೊರಳ ಅಲಂಕಾರದಲ್ಲಿ ಮಿನುಗುವ ಆಸೆ. ಅಭಿಷೇಕ ಜಲವಾಗಿ ಪದ ತೊಳೆವ ನದಿಯಾಗಿ ನಿನ್ನ ತೀರ್ಥವಾಗುವ ಬಯಕೆ, ಹೂವಲ್ಲದಿದ್ದರೂ ನಾರಾಗಿ ನಿನ್ನ ಕೊರಳ ಅಲಂಕಾರದಲ್ಲಿ ಮಿನುಗುವ ಆಸೆ. ವರ ಕರುಣಿಸು ದೇವಿ ಶುಭಗೆ, ಭಾಗ್ಯವನ್ನು ಕೊಡುತ್ತಾಯೆ ನನಗೆ. ದಾರಿಕಾಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ, ನಿನ್ನಯ ಸೇವೆಯನ್ನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡುತ್ತಾಯೆ ನನಗೆ. ದಾರಿಕಾಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ. ನವರಾತ್ರಿಯ ಕೊನೆಯ ಅಥವಾ 10ನೇ ದಿನವನ್ನ ದಸರಾ ಅಥವಾ ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ಇದು ರಾವಣನಂತಹ ದುಷ್ಟ ರಾಕ್ಷಸನ ಮೇಲೆ ರಾಮನ ಗೆಲುವು ತೋರಿಸುತ್ತದೆ. ನವರಾತ್ರಿಯು ದೀಪಾವಳಿಗೆ ನಾಂದಿಯಾಗಿದೆ. ಬೆಳಕಿನ ಹಬ್ಬ ದೀಪಾವಳಿಯು ದಸರಾದ 20 ದಿನಗಳ ಬಳಿಕ ಬರುತ್ತದೆ. ನವರಾತ್ರಿಯನ್ನ ದೇಶದೆಲ್ಲೆಡೆ ತುಂಬಾ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ದಸರಾದ ಜೊತೆಗೆ ಮಂಗಳೂರು ದಸರಾ, ಮಡಿಕೇರಿ ದಸರಾ ಅತಿ ಹೆಚ್ಚಿನ ಪ್ರಸಿದ್ಧಿಗೆ ಪಾತ್ರವಾಗುತ್ತದೆ. ನೀವು ಬಿಡುವಿದ್ದರೆ ಒಂದು ಬಾರಿ ನಿಮ್ಮ ಸಮೀಪದಲ್ಲಿರುವ ದಸರಾನೊಮ್ಮೆ ವೀಕ್ಷಿಸಿ ಬನ್ನಿ. ವಿಶ್ವ ವಿನೋದ
ಇದಿಷ್ಟು ಈ ಹೊತ್ತಿನ ವಿಶೇಷ ನವಶಕ್ತಿ ವೈಭವ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ.